ನಮಸ್ತೆ. ಇಂದು ನಾವು ಇನೋಳಿ ಶ್ರೀ ಸೋಮನಾಥೇಶ್ವರ ದುರ್ಗಾಪರಮೇಶ್ವರಿ ದೇವಸ್ಥಾನದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇನೋಳಿ ಶ್ರೀ ಸೋಮನಾಥೇಶ್ವರ ದುರ್ಗಾಪರಮೇಶ್ವರಿ ದೇವಸ್ಥಾನವು ಅತಿ ಪುರಾತನ ದೇವಾಲಯವಾಗಿದ್ದು, ಪ್ರಕೃತಿಯ ಸೌಂದರ್ಯಮಯವಾದ ಬೆಟ್ಟದ ಮೇಲೆ ಶ್ರೀ ಸೋಮನಾಥೇಶ್ವರ ದೇವಾಲಯವಿದೆ. ನೇತ್ರಾವತಿ ನದಿಯು ದೇವಾಲಯವಿರುವ ಪ್ರದೇಶದ 3 ಸುತ್ತ ಹರಿದು ಸಮುದ್ರ ಸೇರುತ್ತಾಳೆ. ಈ ಸ್ಥಳವು ಒಂದು ಪುಣ್ಯಕ್ಷೇತ್ರವಾಗಿದ್ದು, ಶ್ರೀ ಸೋಮನಾಥೇಶ್ವರ ದೇವರೊಂದಿಗೆ ದುರ್ಗಾಪರಮೇಶ್ವರಿ ದೇವಿ ಹಾಗೂ ಶ್ರೀ ಮಹಾಗಣಪತಿ ದೇವರ ಸಾನ್ನಿಧ್ಯವಿದೆ. 2015ರಲ್ಲಿ ಊರ ಹಾಗೂ ಪರವೂರ ಭಕ್ತರ ಸಹಕಾರದಲ್ಲಿ ಶಿಥಿಲಾವಸ್ಥೆಯಲ್ಲಿದ್ದ ದೇವಾಲಯದ ಗರ್ಭಗುಡಿಯನ್ನು ಗಜಪ್ರಸ್ಥ ಆಯದಲ್ಲಿ ಪುನರ್ ನಿರ್ಮಾಣ ಮಾಡಿ ಬ್ರಹ್ಮಕಲಶೋತ್ಸವವನ್ನು ನೆರವೇರಿಸಲಾಯಿತು. ತದನಂತರ ಭಗವಾನ್ ಭಕ್ತರ ಸಹಕಾರದಿಂದ ಅನೇಕ ಅಭಿವೃದ್ಧಿ ಕೆಲಸಗಳು ನಡೆದಿರುತ್ತದೆ. ತಾರೀಖು 5-10-2022 ಬುಧವಾರ ಬೆಳಿಗ್ಗೆ ಗಂಟೆ 11:45ಕ್ಕೆ ಇನೋಳಿ ಶ್ರೀ ಸೋಮನಾಥೇಶ್ವರ ದೇವಸ್ಥಾನದ ರಾಜಗೋಪುರ ನಿರ್ಮಾಣಕ್ಕೆ ಶಿಲಾನ್ಯಾಸ ಕಾರ್ಯಕ್ರಮವು ಶ್ರೀ ಕ್ಷೇತ್ರದ ತಂತ್ರಿಗಳಾದ ಬ್ರಹ್ಮಶ್ರೀ ಉಚ್ಚಿಲತಾಯ ಪದ್ಮನಾಭ ತಂತ್ರಿಯವರ ಆಶೀರ್ವಾದಗಳೊಂದಿಗೆ ಇನೋಳಿ ಶ್ರೀ ಸುಬ್ರಹ್ಮಣ್ಯ ಭಟ್ ಇವರ ನೇತೃತ್ವದಲ್ಲಿ ನಡೆಯಲಿರುವುದು. ಈ ಪುಣ್ಯ ಕಾರ್ಯದಲ್ಲಿ ತಾವುಗಳು ತನು ಮನ ಧನಗಳೊಂದಿಗೆ ಸಹಕರಿಸಿ ಶ್ರೀ ಸೋಮನಾಥೇಶ್ವರ ಹಾಗೂ ಪರಿವಾರ ದೇವರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇವೆ. ಸಾಧಾರಣ 8,000 ವರ್ಷದ ಇತಿಹಾಸ ಇತ್ತಿನ ದೇವಸ್ಥಾನ. ಪೋರ್ಚುಗೀಸರ ಟೈಮದು ಈ ದೇವಸ್ಥಾನ ನಾಶ ಆತನ ಪ್ರತೀತಿ ಅಂಚನೆ ಪಾರು ಬಿಡಿಸಿ ಇಂಚನೆ ಬೂಡ್ತಿನ ದೇವಸ್ಥಾನವನ್ನು ಸಾಧಾರಣ ಒಂದು 2 ವರ್ಷದ ಮುಂದೆ ಜೀರ್ಣೋದ್ಧಾರ ಮಾಡ್ಕೊಂಡು ಊರ್ದಕ್ಕೆ ಮಾತ್ರ ಸೇರಿದು ಮಾಡ್ತಾರೆ. ಈ ಜಾಗಕ್ಕೆ ಅರ್ಜಿ ಕೊಡ್ತು. ನಾವು 15 ಎಕರೆಗೆ ನೆಟ್ಟು 1 ಎಕರೆ ಡಿಚ್ಚಿ ಮಣ್ಣ ಮಾಡ್ತಿದ್ದಾರೆ ಈ ಜಾಗ. ಅಂಚನೆ 20 ವರ್ಷದಿಂದ ಜೀವನ ಆದು ಸಾಧಾರಣ ಊರ್ದಕ್ಕಲ್ಲ ಮತ್ತು ಸಹಕಾರ ದಿಂಗೆ ತಿಕ್ಕಂದಿನದು ಅಂತ ಟೈಮ್ ಹೋದು. ಸಾಧಾರಣ 10-15 ವರ್ಷದ ಹೋಗಿದ್ದಕ್ಕ ಬ್ರಹ್ಮಕಲಶ 2015ರಲ್ಲಿ ಬ್ರಹ್ಮಕಲಶ ಇವಾಗ ಕೊಂಚ ಸಮಿತಿ ಬರ್ತದೆ. ಇತ್ತೆ ಜೀರ್ಣೋದ್ಧಾರ ಸುಮಾರು ಒಂದು 3 ಕೋಟಿ ರೂಪಾಯಿದ ಕೆಲವು ಕೆಲಸ ಮಾತ್ರ ಬಂತ ಮೆತ್ತಗೆ ಮಾಡು ಮೋಜು ಮಾಡಲ್ಲ ದೇವಸ್ಥಾನದ ಓಡ್ದ ಮಾಡ್ತೀನಿ ಓಡ್ದು ಮಾಡ್ತೀನಿ. ಅದು ಪೂರಾ ರಟ್ಟೆ ಸುಬ್ಬಾಣು ಕಟ್ಟಿಸಿ ಒಂದು 5 ಲಕ್ಷದ ಕಾಮಗಾರಿ ಮಾಡ್ತ ತಾಮ್ರಪ ನಲ್ಲ ಮಾಡಿದ್ದು ತಾಮ್ರಪಚಾರ ಒಂದು ಎದುರ್ದ ಕನ್ಸ್ಟ್ರಕ್ಷನ್ ಒಂದು ರಾಜಾಂಗಣ ಗೊಬ್ಬರ ಒಂದು ರಾಜಾಂಗಣ ಹೊರಾಂಗಣದ ಅಂಗಣ ತಯಾರು ಮಾಡ್ತು. ಇದು ಏನು ಮಾಡ್ತಾವೆ ಸುತ್ತದ ಪಾಕರಗಟ್ಟೆ ಎದುರು ರಾಜಾಂಗಣದಲ್ಲಿ ಎಲ್ಲ ಅಕ್ಟೋಬರ್ 5ಕ್ಕೆ ಶಿಲಾನ್ಯಾಸದ ಕಾರ್ಯಕ್ರಮ ಇದ್ದಾವೆ. ಒಂದು ವಿಷಯ ಬಂದು ಸಂಪರ್ಕ ಹೋಗ್ತೇವೆ ಅಂದರೆ ಮುಗುಳಿಯ ಪೂರ್ವ ಅದು ಬಂದು ಇರೋಲಿ ಬೇಟ ತುಂಬ ಇಲ್ಲ. ಇನೋಲಿಗೆ ಬೋರು ಇರೋಲಿ ಪಾವರ್ ಗ್ರಾಮ ಪಾವರ್ ಗ್ರಾಮ. ಶ್ರೀ ಗೋಪಾಲ ಶೆಟ್ಟಿಯವರ ಪ್ರಕಾರ
ಇನೋಳಿ ಶ್ರೀ ಸೋಮನಾಥೇಶ್ವರ ದುರ್ಗಾಪರಮೇಶ್ವರಿ ದೇವಸ್ಥಾನವು 1500 ವರ್ಷಗಳಷ್ಟು ಇತಿಹಾಸವಿರುವ ದೇವಸ್ಥಾನವಾಗಿದ್ದು, ಪೋರ್ಚುಗೀಸರ ಕಾಲದಲ್ಲಿ ಈ ದೇವಸ್ಥಾನವು ನಾಶವಾಗಿತ್ತು ಎನ್ನುವ ಪ್ರತೀತಿ ಇದೆ. ಹಾಗೆಯೇ 20 ವರ್ಷಗಳ ಹಿಂದೆಯಷ್ಟೇ ಈ ದೇವಸ್ಥಾನವನ್ನು ಊರ ಜನರೆಲ್ಲ ಸೇರಿ ಪುನರ್ನಿರ್ಮಾಣ ಮಾಡಲಾಯಿತು ಎಂದು ಅವರು ನಮಗೆ ತಿಳಿಸಿದ್ದಾರೆ. ಹಾಗೆಯೇ 2015ರಲ್ಲಿ ಬ್ರಹ್ಮಕಲಶವಾಯಿತು. ಇಂದಿಗೂ ದೇವಸ್ಥಾನದ ಹಲವು ಕೆಲಸ ಕಾರ್ಯಗಳು ನಡೆಯುತ್ತಲೇ ಇದೆ. ಇದೇ 5/10/2022ರಂದು ದೇವಸ್ಥಾನದ ಶಿಲಾನ್ಯಾಸ ಕಾರ್ಯಕ್ರಮವು ಜರಗಲಿದೆ. ಜೋಕ್ಲಗೆ ಶಾಲೆ ಶಾಲೆಗೆ ಹೊರಗಡೆ ಶ್ರೀರಾಮ ಶಾಲೆ ಅಥವಾ ಮೂಲ ಶಾಲೆಗೆ ಮುಂತ ಶಾಲೆ ಅದೇ 50 ವರ್ಷ 57 ವರ್ಷ ಪುರಾತನ ಕಾಲದ ಪಾಣಿಪೀಠ ಒಂದು ದೇವಸ್ಥಾನ ಒಂದು ಮಲ್ಪನಾಗ ತಿಕ್ಕಿದೆ ನಾಡಿ ದುಂಬುದ ಶಿವಲಿಂಗ ಇಲ್ಲಿ ಹಿಂದೆ ದೇವಸ್ಥಾನ ನಿರ್ಮಾಣವಾಗುವ ಸಮಯದಲ್ಲಿ ದೇವರ ಪಾಣಿಪೀಠವು ದೊರಕಿದೆ. ಹಾಗೆಯೇ ಇಂದಿಗೂ ಕೆಲವು ಜಾಗಗಳನ್ನು ಅಗೆಯುವಾಗ ಅಲ್ಲಿ ದೇವರ ದೀಪಗಳು ಸಿಕ್ಕಿವೆ ಎಂದು ನಮಗೆ ಗೋಪಾಲ ಶೆಟ್ಟಿಯವರು ತಿಳಿಸಿದ್ದಾರೆ. ಬನ್ನಿ, ನೀವು ಇನೋಳಿ ಶ್ರೀ ಸೋಮನಾಥೇಶ್ವರ ದುರ್ಗಾಪರಮೇಶ್ವರಿ ದೇವರ ಕೃಪೆಗೆ ಪಾತ್ರರಾಗುವ ಜೊತೆಗೆ ಈ ಸುಂದರವಾದ ಪ್ರಕೃತಿಯ ಸೊಬಗನ್ನು ಕಣ್ತುಂಬಿಸಿಕೊಳ್ಳಿ.